ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡಂಗಿರಿಯ ಪವಿತ್ರ ಚಂದ್ರದ್ರೋಣ ಪರ್ವತದಲ್ಲಿರುವ ಶ್ರೀ ಗುರು ದತ್ತಾತ್ರೇಯ ಪೀಠದಲ್ಲಿ ಹಿಂದೂ ಅರ್ಚಕರ ನಿಯುಕ್ತಿ ಹಾಗೂ ತ್ರಿಕಾಲ ಪೂಜೆ ವ್ಯವಸ್ಥೆಯನ್ನು ಕಲ್ಪಿಸಬೇಕೆಂದು ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಬಂಟ್ವಾಳ ಪ್ರಖಂಡದ ವತಿಯಿಂದ ಮಾನ್ಯ ಉಪತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಸರಪಾಡಿ ಅಶೋಕ್ ಶೆಟ್ಟಿ, ಗುರುರಾಜ್ ಬಂಟ್ವಾಳ, ಶಿವಪ್ರಸಾದ್ ತುಂಬೆ, ಪ್ರಸಾದ್ ಬೆಂಚನಪದವು, ರಾಜಾರಾಮ್ ಬಂಟ್ವಾಳ, ಸಂತೋಷ್ ಕುಶಾಲ್ ಸರಪಾಡಿ ಉಪಸ್ಥಿತರಿದ್ದರು. ಕೊಡ್ತಿರುವಂತಹ ಮನವಿ ಸನ್ಮಾನ್ಯ ಮುಖ್ಯಮಂತ್ರಿಯವರ ಕೈಗೆ ಹೋಗುವಂಥ ಮನವಿದು. ನಿಮ್ಮ ಮುಖಾಂತರ ಹೋಗಬೇಕು. ಉದ್ದೇಶ ನಮ್ಮದು ಏನಂದರೆ, ದತ್ತಪೀಠ ನಮ್ಮ ಹಿಂದೂಗಳ ಪವಿತ್ರ ಯಾತ್ರಾ ಸ್ಥಳ ದತ್ತಪೀಠ, ಅಲ್ಲಿ ಶಾಸನವಾದಂಥ ಹಿಂದೂ ಅರ್ಚಕರ ನೇಮಕ ಆಗಲಿಕ್ಕೆ ನಮ್ಮ ಬೇಡಿಕೆ. ಮುಂದಿನ ದಿನಗಳಲ್ಲಿ ನಾವು ದತ್ತಪೀಠಕ್ಕೆ ಹೋಗುವಂಥ ಕಾರ್ಯಕ್ರಮ ಇದೆ, ದತ್ತ ಮಾಲಾಧಾರಿಗಳಾಗಿ. ಅದಕ್ಕಿಂತ ಮೊದಲಲ್ಲಿ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ, ಧರ್ಮ ಪ್ರಕಾರ ಅರ್ಚಕರ ನೇಮಕ ಮಾಡಬೇಕು ಅನ್ನೋ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಮ್ಮ ಬೇಡಿಕೆ. ಇದನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ತಲುಪಿಸಲು ವ್ಯವಸ್ಥೆ ಮಾಡಬೇಕು. ನಾವೀಗ ಕೊಡ್ತಿರುವಂತಹ ಮನವಿ ಸನ್ಮಾನ್ಯ ಮುಖ್ಯಮಂತ್ರಿಯವರ